ಗುರುದೈವ ಸ್ವಾಮೀಜಿಯವರು ಹೇಳಿದರು, ಅಂತ ಕೊಳಕು ಮನುಷ್ಯನನ್ನು ಇಲ್ಲಿದ್ದಂತ ಆ ಭೂತದ ನೇಮದ ಕಟ್ಟುನ ಹಾಗೆ ಮಂಡೆ ಸುತ್ತೊಂಡ ಈಗ ಅವ ಪುಣ್ಯ ಕೊಡ್ತಾನಲ್ಲ ಮಾರಾಯರೆ. ನಮ್ಮಲ್ಲಿ ಇಲ್ಲೇ ಇದ್ದೇವೆ ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಆ ಕಾದರನ್ನು ಕರೀತೀನಿ ಅಲ್ಲ, ಯಾವ ದೇವಸ್ಥಾನಕ್ಕೆ ಕಾದರು ಬಂದಿದ್ದಾನೆ ಅದಕ್ಕೆ ಮತ್ತೊಂದು ಬ್ರಹ್ಮಕಲಶ ಆಗಲೇಬೇಕು. ಗೋಮಾಂಸ ಭಕ್ಷಕರನ್ನು ನೀವು ತಂದು ಆ ಎಂಜಿನ ಮಂತ್ರಿ ಒಂಜಿ ಮಾರ್ಗ ಮಂತ್ರಿ ನಾಚಿಗೆ ಆಗುದಿಲ್ಲ ಮಾರ. ಅವನ ಅಪ್ಪನ ಕಾಸಿನಿಂದ ಅವನು ಮಾಡಿದ್ದ, ಫರೀದನ ಕಾಸಿನಿಂದ ಮಾಡಿದ್ದ ಅಲ್ಲ. ಸರ್ಕಾರ ನಾವು ಕೊಟ್ಟ ತೆರಿಗೆಯಿಂದ ಅವರು ಮಾಡಿರುವಂತದ್ದು, ಅದನ್ನೇ ಇದು ಮಾಡಿಕೊಂಡು ಆ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗ್ತಿರಲ್ಲ. ಅನೇಕ ಜನರಿಗೆ ಪ್ರವೇಶ ಇಲ್ಲ, ಕಾದರ್ನಂತವರಿಗೆ ಪ್ರವೇಶ ಕೊಡ್ತಿರಲ್ಲ ನೀವು, ಕಾದರ್ನಂತವರಿಗೆ ಬೂಲ್ಯ ಕೊಡ್ತಿರಲ್ಲ. ನಾನು ಅಂತವರಿಗೆ ನಿಷೇಧ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸ್ತದೆ ನನಗೆ. ನಾವು ಅವರ ಬಗ್ಗೆ ಮಾತಾಡಿದ್ರೆ ಹಿಂದೂ ಸಮಾಜ ಮಾಡ್ತಾ ಇರುವಂತ ಅನ್ಯಾಯ ಇದೆ. ಆ ಹಿನ್ನೆಲೆಯಿಂದ ನಮ್ಮ ದೇಶದ ಅಂತಃಸತ್ವ, ನಮ್ಮ ದೇಶದ ಜೀವದ ಜೀವ, ಪ್ರಾಣದ ಪ್ರಾಣ, ಉಸಿರಿನ ಉಸಿರಾಗಿರುವಂತ ಹಸುವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದು ನಮ್ಮೆಲ್ಲರ ಜವಾಬ್ದಾರಿ ಅಲ್ಲ. ಅದರ ಅರ್ಥ ಏನಾಗಾದ್ರೆ ನೀವು ಅದಕ್ಕೆ ಏನಾದ್ರು ಉತ್ತರ ಕೊಡ್ತೀರಾ? ಕಾದಾರಿ ಇವತ್ತಿನವರೆಗೆ ಉತ್ತರ ಕೊಡ್ಲಿಲ್ಲ. ಯಾಕಂದ್ರೆ ಆ ಹಸು ಹೋಗಿ ಮಾಂಸ ಆಗಿ ಯಾರ ಬಟ್ಟಲಿಗೆ ಹೋಯ್ತು ಅಂತ ಕೇಳಿದ್ರೆ ಕಾದರ್ನ ಬಟ್ಟಲಿಗೆ ಹೋದದ್ದು, ಬೇರೆ ಎಲ್ಲಿಗೆ ಹೋದದಲ್ಲ. ಗುರುದೈವ ಸ್ವಾಮೀಜಿ ಅವರು ಹೇಳಿದ್ರು, ಅಂತ ಕೊಳಕು ಮನುಷ್ಯನನ್ನು ಇಲ್ಲಿದ್ದಂತ ಆ ಭೂತದ ನೇಮದ ಕಟ್ಟುನ ಹಾಗೆ ಮಂಡೆ ಸುತ್ತೊಂಡ ಈಗ ಅವ ಪುಣ್ಯ ಕೊಡ್ತಾನಲ್ಲ ಮಾರಾಯರೆ. ನಮ್ಮಲ್ಲಿ ಇಲ್ಲೇ ಇದ್ದೇವೆ ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಆ ಕಾದರನ್ನು ಕರೀತೀನಿ ಅಲ್ಲ, ಯಾವ ದೇವಸ್ಥಾನಕ್ಕೆ ಕಾದರು ಬಂದಿದ್ದಾರೆ ಅದಕ್ಕೆ ಮತ್ತೊಂದು ಬ್ರಹ್ಮಕಲಶ ಆಗಲೇಬೇಕು. ಯಾವ ಪ್ರಶ್ನೆ ಇಲ್ವೇ ಇಲ್ಲ. ಗೋಮಾಂಸ ಭಕ್ಷಕರನ್ನು ನೀವು ತಂದು ಆ ಎಂಜಿನ ಮಂತ್ರಿ ಒಂಜಿ ಮಾರ್ಗ ಮಂತ್ರಿ ನಾಚಿಗೆ ಆಗುದಿಲ್ಲ ಮಾರ. ಅವನ ಅಪ್ಪನ ಕಾಸಿನಿಂದ ಅವನು ಮಾಡಿದ್ದ, ಫರೀದನ ಕಾಸಿನಿಂದ ಮಾಡಿದ್ದ ಅಲ್ಲ. ಸರ್ಕಾರ ನಾವು ಕೊಟ್ಟ ತೆರಿಗೆಯಿಂದ ಅವರು ಮಾಡಿರುವಂತದ್ದು, ಅದನ್ನೇ ಇದು ಮಾಡಿಕೊಂಡು ಆ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗ್ತಿರಲ್ಲ. ಅನೇಕ ಜನರಿಗೆ ಪ್ರವೇಶ ಇಲ್ಲ, ಕಾದರ್ನಂತವರಿಗೆ ಪ್ರವೇಶ ಕೊಡ್ತಿರಲ್ಲ ನೀವು, ಕಾದರ್ನಂತವರಿಗೆ ಬೂಲ್ಯ ಕೊಡ್ತಿರಲ್ಲ.